ನಾನು ಹೇಗೆ ಹೇಳ್ತೇನೆ ಗೊತ್ತಾ? ಹೇಗೆ? ನಾನು ಪರ್ಯಾಯವಾಗಿ ಹೇಳ್ತೇನೆ. ಪರ್ಯಾಯ ಆಗಿ ಹೋಗಿದೆ. ಪರ್ಯಾಯ ಅಲ್ಲ, ಪರ್ಯಾಯ ಆಯ್ತಲ್ಲ. ಆಯ್ತಾಯ್ತು. ಅಯ್ಯೋ, ಪರ್ಯಾಯ ಶಬ್ದದಿಂದ ಕೇಳ್ತೇನೆ. ಪರ್ಯಾಯ ಪದವನ್ನು ಸೂಚಿಸ್ತಾಳೆ. ಹೌದೌದು. ಆವಾಗ ಯೋಚಿಸಿ ಹೇಳಿದ್ರೆ ಆಯ್ತು. ಥಟ್ಟೆನ್ನುವ ಹಾಗೆ ಉತ್ತರವನ್ನು ಕೊಡಬೇಕು. ಹೇಗೆ? ಥಟ್ಟೆನ್ನುವ ಹಾಗೆ. ಪುಸ್ತಕ ಕೊಡ್ತೀರಾ? ಬೇಕಾ ನಿನಗೆ? ಓದ್ಲಿಕ್ಕೆ ನಿನಗೆ ಪುರ್ಸೋತಿಲ್ಲ ಪುಣ್ಯಾತ್ಮ. ಅಲ್ಲ, ತಟ್ಟೆ ಹೇಳಿದ್ರೆ ಕೆಲವರು ಕೊಡ್ತಾರೆ ಪುಸ್ತಕ. ಬೇಗ ಹೇಳ್ಬೇಕಂತ. ಬೇಗ ಹೇಳಿದ್ರೆ ಆಯ್ತು ನೀವು. ಈಗ ನೀವು ಹೇಳಿದಂತ ಪ್ರಶ್ನೆಗೆ ಸರಿಯಾದ ಉತ್ತರಿಸಿದ್ದೀರಿ. ಇದು ರಾಜೇಶನ ಜೀವನ ಚರಿತ್ರೆ. ಯಾರ್ಯಾರ ಜೀವನ ಚರಿತ್ರೆ ನಿಮಗೆ ಒಂದು ಕೊಡುವ ಕ್ರಮ ಉಂಟು ಅಂತ. ಇದು ಯಾವುದು? ನನ್ನ ಅಪ್ಪ ಅಪ್ಪ ಅಪ್ಪ. ಅಯ್ಯೋ, ಇದೆಯೇ ಇಂಥದ್ದೊಂದು ಪುಣ್ಯವಂತೆ ಮಗಳಿಗೆ ಜನ್ಮವನ್ನು ಕೊಟ್ಟು ಪಾಪ ಆಲೋಕವನ್ನು ಸೇರಿಕೊಂಡಿಯಲ್ಲ. ಅವಳ ಪಾಪ ನೋಡ ಅಪ್ಪ, ಅವ ಬಾವಲಿ ನೇತಾಡುದು ನೋಡ. ಒಂದು ಅಲ್ಲಿಗೆ ಅರೆಗಳಿಗೆ ಮೌನ ಪ್ರಾರ್ಥನೆ. ಯಾರಿಗೆ ಮೌನ ಪ್ರಾರ್ಥನೆ? ಓಂ ಶಾಂತಿ ಹೇಳಿ. ಓಂ ಶಾಂತಿ. ಓಂ ಶಾಂತಿ ಯಾರಿಗೆ ಹೇಳುದು ನಿನಗೆ? ಅಪ್ಪನಿಗೆ. ನೀನ್ ಅಲ್ಲಿ ನೇತಾಡುದು ಬಾವಲಿ ಹಾಗೆ ನನ್ನ ಅಪ್ಪನ ಅದು. ಮತ್ತೆ ನಿನ್ನ ಅಪ್ಪ ಮೇಲೆ ಅಂತ ಅಪ್ಪ ಅಂತ ಈಗ ಮೇಲೆ ತೋರಿಸಿದ್ದಿ. ಹಾಗಲ್ಲ ಹೇಳಿದ್ರೆ ಮೇಲೇನು ಕಾಣ್ತಾ ಉಂಟು? ಮೇಲೆ ಎಂತದ್ದು? ವಿಶಾಲವಾಗುಂಟು ಆಕಾಶ. ಇದು ಆಕಾಶವಾ? ಆಕಾಶ, ಅದಕ್ಕೊಂದು ರಾಯ ಸೇರಿಸಬೇಕು. ಗಿಡುಗ ಅಂತ. ಗಿಡುಗ ಅಲ್ಲ, ಆಕಾಶ ರಾಯ. ಹೌದು, ನನ್ನ ಅಪ್ಪನ ಯೋಗ್ಯತೆ ಹೆಸರು. ರಾಯ ಬಿಟ್ಟಿದ್ಯಾಗ. ಹೌದೌದು, ಖಾಲಿ ಆಕಾಶ. ನಾವು ಯೋಚಿಸಬೇಕು. ಆಕಾಶ ಅಂತ ಹೇಳುವಾಗ ನಿಮಗೆ ಹಾಗೆ ಯೋಚನೆ ಮಾಡಿದ್ರು. ಆಕಾಶ ಅಪ್ಪ ಆಕಾಶ ರಾಯ. ಅಮ್ಮ ಆಕಾಶ ರಾಯವ. ಇರ್ಲಿ ಇರ್ಲಿ. ಅಮ್ಮ 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 ಮಿತ್ರ. ಅಮ್ಮ. ಅಯ್ಯೋ ದೇವರೇ. ಅಮ್ಮ, ನಿನ್ನನ್ನು ಎಲ್ಲೇ ಹೂತಿದ್ದಾರಂತ ಗೊತ್ತಾಗದೆ ನಾವೊಂದು ಕುಣಿದೆವು, ಇವೊಂದು ಕುಣಿದ. ಅಯ್ಯೋ, ಇವ ಕುಣಿದದ್ದು ಮಾತ್ರ ಅಲ್ಲ, ನನ್ನನ್ನು ಕೂಡ ಮಧ್ಯ ಕೇಳಿದ್ದು ಪಚಕ ಮಾಡಿಸಿದ. ಅದು ಬೇಜಾರು. ನಿನ್ನ ಅಮ್ಮನನ್ನು ಊತದ್ದು ಕಾಲ ಆ ಕಡೆ ಈ ಕಡೆ. ಯಾಕೆ? ನಿಲ್ಲು. ನಿನ್ನ ಅಮ್ಮನಿಗೆ ಒಂದು 70. ಯಾವುದು 70 ಸಾಕಾಗುದಿಲ್ವಾ? ಸೇವಂತಿ ಸಾಕಾಗುದಿಲ್ಲ. ಅಮ್ಮ ಅಂದು ಅಶುಭ ಸಂದರ್ಭದಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಅದು ಗೊಂಡೆವು. ಯಾವ್ದಾದ್ರೆ ಅವರಿಗೆ ಸತ್ತವರಿಗೆ ಗೊತ್ತಾಗ್ತದ? ಇಲ್ಲ, ಒಳಗೆ ವಾಸನೆ ಬಂದ್ರೆ ವಾಸನೆಯ ಏನ? ಸುವಾಸನೆ. ಅಮ್ಮ ಅಂದು ಅಶುಭ ಸಂದರ್ಭದಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಅಮ್ಮ, ಯಾರಿಗೆ ನೀನು ಶ್ರದ್ಧಾಂಜಲಿ ಸಭೆ? ಆಗ 50 ಮಂದಿ ಮಾತ್ರ ಬರ್ಲಿಕ್ಕೆ ಎಂತದ್ದು, ಹೆಚ್ಚು ಬರ್ಲಿಕ್ಕೆ ಇಲ್ಲೇ ಅಲ್ವಾ ಹೂತಾಕಿದ್ದು? ನಿಲ್ಲು. ಯಾರಿಗೆ ನಮಸ್ಕಾರ ಮಾಡುದು ನೀನು? ನನ್ನ ಅಮ್ಮ ಅಲ್ಲ, ನಿನ್ನ ಅಜ್ಜಿಯನ್ನು ಹೂತದಲ್ಲಿ. ಅಜ್ಜಿ ಹಾಗಲ್ಲ, ಕೆಳಗೆ ಕಾಣುವುದೇನು? ಭೂಮಿ. ಭೂತಾಯಿ ನನ್ನಮ್ಮ. ಭೂತಾಯಿ. ಹೇಗೆ ಹೇಗೆ? ಅದು ಆಗದಿಂದ ವಾಸನೆ ಮಾಡ್ತಾ ಉಂಟು, ಹೇಳಿದಲ್ಲ. ಅದಲ್ವಾ? ಹಾಗಲ್ಲ, ಭೂತಾಯಿಗೆ ಬಾಲ ಉಂಟು. ಭೂತಾಯಿಗೆ ಬಾಲ ಉಂಟು, ಭೂತಾಯಿಗಲ್ಲ. ಎಲ್ಲ ಭೂ ಅಕ್ಷರಕ್ಕೆ ಅದ ಒಳ್ಳೆ ಉಂಟು. ಅವಳು ಭೂತಾಯಿ ಅಲ್ಲ, ಅವಳ ಅಂಜಲು, ಅಳುಕಳು, ಬೆದರಳು. ಹಾಗೆ ನನ್ನ ತಾಯಿ ಹೆಸರು. ಭೂಮಿಗೆ ಇನ್ನೊಂದು ಹೆಸರೇನು? ಧರಣಿ. ಭರಣಿ ಅಲ್ವಾ? ಧರಣಿ ದೇವಿ ನನ್ನ ತಾಯಿ. ಇವಳ ಪರ್ಯಾಯದಲ್ಲಿ ಆಕಾಶ ರಾಯ ಹಾಗೂ ಧರಣಿ ದೇವಿ ದಂಪತಿ. ಅಬ್ಬಾ, ನನ್ನ ತಂದೆ ತಾಯಿಯವರು. ಆದ್ರೆ ನಾನು ಹುಟ್ಟಬೇಕು ಅಂತಾಗಿದ್ರೆ ಅದು ದೊಡ್ಡ ಕತೆ, ತುಂಬಾ ದೊಡ್ಡ ಕತೆ. ಎಲ್ಲರದ್ದು ಸಾಗೆ ದೊಡ್ಡ ಕತೆ ಆದ್ಮೇಲೆ ಹುಟ್ಟುದು. ಹಾಗಲ್ಲ, ಅದು ನನ್ನ ಅಪ್ಪ ಅಮ್ಮನಿಗೆ ಮದುವೆಯಾಗಿ ಅದೆಷ್ಟೋ ಸಮಯ ಮಕ್ಕಳೇ ಆಗ್ಲಿಲ್ಲ ಅಂತೆ. ನಿನ್ನ ಅಪ್ಪ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಯಾರು ಹೇಳಿದ್ರು? ಅಲ್ಲ ಹಾಗಲ್ಲ. ಅಲ್ಲ ಮತ್ತೆ ಅಯ್ಯೋ ದೇವರೇ, ಅದಕ್ಕೊಂದು ಯೋಗ ಭಾಗ್ಯ ಎಲ್ಲ ಬೇಕು. ಕಾಲ ಕೂಡಿ ಬರ್ಬೇಕಲ್ವಾ? ಹೌದು. ಆವಾಗ ಇದರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇರುವ ಕಾಲದಲ್ಲಿ ದೇವರ್ಷಿ ನಾರದರ ಆಗಮನವಾಯ್ತಂತೆ. ದೇವರ್ಷಿಗಳು ಬಂದ್ರೆ ಅಲ್ಲಿಗೆ ಅವ್ರು ಯಾಕೆ ಬಂದದ್ದು? ಅವರು ಬಂದು ಏನು ಹೇಳಿದ್ರು? ನನ್ನ ಅಪ್ಪನಲ್ಲಿ ಹೇಳಿದ್ರಂತೆ, ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿದ್ರೆ ಮಕ್ಕಳಾಗುತ್ತದೆ. ಮಕ್ಕಳಿಲ್ಲ, ಇವಾಗ ಪುತ್ರಕಾಮೇಷ್ಟಿ ಮಾಡ್ಬೇಕು. ಮಕ್ಕಳಿಲ್ಲ, ಪುತ್ರ ಕಾಮೇಷ್ಟಿ ಅದು ಮಾಡ್ಬೇಕು. ಅದಲ್ಲ, ಪುತ್ರ ಕಾಮೇಷ್ಟಿ ಅದೇ ಮಾಡ್ಬೇಕು. ಹೌದು, ನಿಲ್ಲಿಸಬಾರ್ದು, ಬೇರೆ ಅದು ವ್ರತವನ್ನ ಮಾಡುವುದಕ್ಕೆ ಹೇಳಿದ್ರು.
ಅದರ ನಿಬಂಧನೆ ಹೇಗೆ ಕೇಳಿದ್ರೆ ಹೊಲವನ್ನ ಚಿನ್ನದ ನೇಗಿಲಿನಿಂದ ಹೂಳಬೇಕು. ಮಿತ್ರ, ಅದು ಅವಳು ಕೇಳುವವರಿದ್ದಾರಂತ ಹೇಳಿದ್ರೆ ಚಿನ್ನದ ಬೆಲೆ ಎಷ್ಟಾಗಿದೆ ಮಾರ್ರೆ. ಮತ್ತೆ ಗಗನಕ್ಕೆ ಏರಿದೆ. ಇಲ್ಲಿ ಒಂದು ಬರಚಿಕೊಂಡು ತಿಂದು ಚಿಂದಿ ಚಿನ್ನ ಸಿಗುದಿಲ್ಲ. ಇವಳದು ಕತೆ ದೊಡ್ಡದುಂಟು. ಇದು ನಾವು ಉಂಗುಟ್ಟುವ ಪಾಪ ಕೆಲವರಿಗೆ ಕತೆ ಕೇಳುವವರು ಇಲ್ಲದಿದ್ರೆ ಮಾನಸಿಕ ಆಗ್ತದೆ. ನನಗೆ ಮಾನಸಿಕ ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಹಾಗಲ್ಲ ಹೇಳಿದ್ದು. ನನ್ನ ಅಪ್ಪನ ಯೋಗ್ಯತೆ ಅಂತದ್ದು. ಯಾಗ ಮಾಡಿದ ಇಲ್ಲಪ್ಪ. ಹೌದು. ಎಲ್ಲಿ ಅಧಿಕಾರಿ? ಅಧಿಕಾರಿ ತೋಂಡ ದೇಶದ ಅಧಿಕಾರಿ. ತೋಂಡ ದೇಶದ ಅಧಿಕಾರಿ. ಈಗ ಚಿನ್ನದ ನೇಗಿಲು ಬಂತು, ಮಾಡುದು ತೊಂಡೆಕಾಯಿ. ತೊಂಡೆಕಾಯಿ ಅಲ್ವಾ? ತೋಂಡ ದೇಶ. ದೇಶ. ಆ ಯಾಗವನ್ನ ಮಾಡಿ ಆಯ್ತು. ಇನ್ನು ಭೂಮಿಯನ್ನು ಉಳುವುದಕ್ಕೆ ಆರಂಭವನ್ನ ಮಾಡಿದ್ರು. ಉಳುವುದ ಉಳುತ್ತಾ 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 ಇರುವ ಕಾಲದಲ್ಲಿ ಒಮ್ಮೆಲೆ ಒಂದು ಶಬ್ದ. ಡೈ. ಮಧ್ಯಾಹ್ನದ ಮಹಾಪೂಜೆಗೆ ಅದು ಮಹಾಪೂಜೆ ಅಲ್ಲ, ಪೂಜೆ ಅದಲ್ಲ. ನೇಗಿಲಿನ ತುದಿಗೆ ಒಂದು ಬಂಡೆ ತಾಗಿದ್ದು. ಈಗ ಬಂಡೆ ತಾಗಿದ್ರೆ ಡೈ ಅಂತ ಶಬ್ದ ಬರುದಾ? ತಕ್ಷಣ ಕಲ್ಲು ಹೊಡೆದು ಕರಿಬೇಕಿತ್ತು. ಕರೆಸಿದ್ರು. ಹೌದಾ? ಏನ್ ಮಾಡಿದ್ರು? ಕರೆಸಿದ್ರು. ಆ ಬಂಡೆಯನ್ನು ಒಡೆಸಿದ್ರು. ಒಡೆಸುವಾಗ ಅದರ ಒಳಗೆ ಒಂದು ಕೊಳ. ಏನಾಯ್ತಾ? ಹೇಳು ಆ ಕೊಳದಲ್ಲಿ ಒಂದು ಕಮಲ. ಅದು ನೋಡು, ಕೆಲವು ಪ್ರಾರಂಭ ಆಗ ಕತೆ ಸಣ್ಣದಿರ್ತದೆ, ಮತ್ತೆ ಸೇರಿಸಿಕೊಂಡು ದೊಡ್ಡದು ಮಾಡ್ತಾ ಹೋಗುದು. ಹಾಗಲ್ವಾ? ಆ ಕೊಳದ ಅಲ್ಲಿ ಒಂದು ಕಮಲ. ಇದು ವಿಶೇಷ. ಕಮಲ, ಒಂದೇ ಕಮಲ. ಒಂದೇ ಕಮಲ. ಆ ಕಮಲದ ಒಳಗೆ ಒಂದು ಶಿಶು. ಗೊತ್ತಾಯ್ತಾ? ಯಾವ್ದು ಮಿತ್ರ? ಆಗ ಬಂಡೆ ತಾಗಿತಾ ಇದು ನೇಗಿಲಿಗೆ ಬಂಡೆ ಹೊಡಿಸುವವರನ್ನು ಕರ್ಕೊಂಡು ಬಂದ್ರು. ಇವರು ಪಾಪ ಮಧ್ಯಾಹ್ನ ಇಟ್ಕೊಂಡು ಬಂದಿದ್ದಾರೆ ಒಂದು ಸೀಸ. ಅಲ್ಲಿಗೆ ಪಾಪ ಕೆಲಸ ಎಲ್ಲ ಆಯ್ತು, ಕುಡಿದ್ರು, ಅಲ್ಲಿಗೆ ಪುಳ್ಕ ಅಂತ ಎಸೆದು ಬಿಟ್ರು. ಅದು ಹೋಗಿ ಕಮಲದಲ್ಲಿ ಕೂತದ್ದು. ಸೀಸ ಅಲ್ಲ, ಶಿಶು. ಶಿಶು. ಶಿಶು ಪಶು ಪಶು ಅಲ್ವಾ? ಶಿಶು ಮಗು 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 ಕೂಸು 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 ಕೂಸು. ಅದು ಆ ಕೂಸೆ ಈ ಕೂಸು. ಆ ಕೋಸೆ ಈ ಕೋಸು, ಈ ಕೋಸೆ ಹೂ ಕೋಸು. ಹೂ ಕೂಸು ಅಲ್ವಾ? ಅದು ಹೂವಿನಲ್ಲಿ ಸಿಕ್ಕಿರುವ ಕೂಸು. ಅದು ಹೂವಿನಲ್ಲಿ ಸಿಕ್ಕಿದ ಕಾರಣ ಹೂವು ಕೂಡಿಸು ಕೋಸು ಹೂಕೋಸು ಆಗೋದು. ಕೂಸು ಅಲ್ಲ, ಕೂಸು. ಅದು ಇದು ಎಂತದ ಸಂಧಿ ಉಂಟಾ? ನನಗೆ ನೆನಪಿಗೆ ಬರುತ್ತಿಲ್ಲ. ಆ ಸಂಧಿಗೆ ಮಣ್ಣು ಹಾಕಿತದು. ಹಾಗಲ್ಲ, ಅದೇ ಆ ಮಗುವೆ ನಾನು. ನನಗೊಂದು ಚಂದದ ಹೆಸರು ಬೇಕಲ್ಲ. ಇಟ್ಟಿದ್ದಾರೆ. ಹೇಗೆ? ನಾನು ಪದ್ಮದಲ್ಲಿ ಹುಟ್ಟಿದಲ್ವಾ? ಹಾಗೆ ನನಗೆ ಹೇಗೆ 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 ಸ್ವಲ್ಪ ಜೋರು. ಪದ್ಮಾವತಿ.